ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಕುಂಜೂಟ ಸಿರಿದೇವಿ ಉದರಾಯಿನ ಕುಂಜೂಟ ಸಿರಿದೇವಿ ಉದರಾಯಿನ ಭಕ್ತಿದ ಮನಸ್ಸಿಗೆ ಓಕೇನು ನಾ ಭಕ್ತಿದ ಮನಸ್ಸಿಗೆ ಓಕೇನು ನಾ ಕುಂಜೂಟ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ದೇವಿನ ಕನ್ನಡ ನಮ ಒಂಜೆಯೇ ಭಕ್ತಿದ ಮನಸೆ ಅರೆ ಪೂಜೆಯೇ ಕೈ ಮುಗಿದು ನಟ್ಟು ನೋಡು ನಮ್ಮ ಇಷ್ಟೋನು ಮಾಜಾದು ಗುಡು ಪೇರು ನಮ್ಮ ಕಷ್ಟೋನು ಅಪ್ಪ ಮಾಜಾದು ಗುಡು ಪೇರು ನಮ್ಮ ಕಷ್ಟೋನು ಕುಂಜೂಟ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಮಾರ್ನೇಣಿ ಜಾತ್ರದ ಆದಿ ನೋಟು ವೈಭವ ಸಿಂಗಾರದ ಈ ಗುಡಿಟು ನವವಿಧ ಅಲಂಕಾರ ಶ್ರೀದೇವಿನ ಮನಸಾರ ತೂಡು ಈ ಕನ್ನಡ ನಮ್ಮ ಮನಸಾರ ತೂಡು ಈ ಕನ್ನಡ ಕುಂಜೂಟ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಪೂತ ಪೂಜದ ಆ ಪೊರ್ಲುಡು ಪಾಯಸ ನಮ್ಮೆನ ಇದೇ ಗುಡಿಟು ಧರ್ಮೋನು ಒರಿಪಾಯ ಈ ಮನ್ನಡು ಸತ್ಯೋನು ತೆರಿಪಾಯ ಈ ಲೋಕಗು ಅಪ್ಪ ಸತ್ಯೋನು ತೆರಿಪಾಯ ಈ ಲೋಕಗು ಕುಂಜೂರ್ದ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಕುಂಜೂರ್ದ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಕುಂಜೂರ್ದ ಸಿರಿದೇವಿ ಉದರಾಯಿನ ಕುಂಜೂರ್ದ ಸಿರಿದೇವಿ ಉದರಾಯಿನ ಭಕ್ತಿದ ಮನಸ್ಸಿಗೆ ಓಕೇನು ನಾ ಭಕ್ತಿದ ಮನಸ್ಸಿಗೆ ಓಕೇನು ನಾ ಕುಂಜೂರ್ದ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ಕುಂಜೂರ್ದ ಮನ್ನಡು ನೆಲೆಯಾಯಿನ ಸತ್ಯದ ಸಾದಿಗೆ ಬಂಪಾಯಿನ ತಗಿಟದೋಂ ತಗದಗಿಟದೋಂ ದುರ್ಗುದಗಿಟದಿಗಿಟದೋಂ ಜಗದೋಂ ತಜಗದೋಂ ತಗಗುದಿಗು ಜಗದೋಂ ತಜಗದೋಂ ತಗಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದುರ್ಗುದಗಿಟದಿಗಿಟ
ಕರುಣೆ ತುಜಲೆ ಓ ಅಮ್ಮ ಕುಂಜೂರ್ದ ದುರ್ಗಾದೇವಿಯೇ ಕರುಣೆ ತುಜಲೆ ಓ ಅಮ್ಮ ಕುಂಜೂರ್ದ ದುರ್ಗಾದೇವಿಯೇ ಅಪೈರೇನು ತೂಪಿನ ಪುಣ್ಯ ಈ ಭಕ್ತಿಗೆ ಓ ಅಮ್ಮ ಉದಿತರು ಇರು ಕುಂಜೂರುಡು ಅಪೈರೇನು ತೂಪಿನ ಪುಣ್ಯ ಈ ಭಕ್ತಿಗೆ ಓ ಅಮ್ಮ ಉದಿತರು ಇರು ಕುಂಜೂರುಡು ಅಂಬೆಯೇ ದೇವಿಯೇ ಕರುಣೆ ತುಜಲೆ ಓ ಅಮ್ಮ ಕುಂಜೂರ್ದ ದುರ್ಗಾದೇವಿಯೇ ಮಹಿಷನ ವದನ ಮಲ್ತಿನ ಓ ದುರ್ಗೆಯೇ ಪಾಯಸನ ಆಸೆಡ ಪಡೆಪಿನ ಜಗದಂಬೆಯೇ ಮಹಿಷನ ವದನ ಮಲ್ತಿನ ಓ ದುರ್ಗೆಯೇ ಪಾಯಸನ ಆಸೆಡ ಪಡೆಪಿನ ಜಗದಂಬೆಯೇ ಮಲ್ಲಿಗೆ ಪರಿಮಳ ಪರಡುನ ಜಗನ್ಮಾತೆಯೇ ಮಲ್ಲಿಗೆ ಪರಿಮಳ ಪರಡುನ ಜಗನ್ಮಾತೆಯೇ ಇರೆ ಬಾತುಗು ಬೂರುವೆ ನಮನಯೇ ಕರುಣೆ ತುಜಲೆ ಓ ಅಮ್ಮ ಕುಂಜೂರ್ದ ದುರ್ಗಾದೇವಿಯೇ ನವರಾತ್ರಿ ದಾನಿ ಬಗ ಬಗ ಪೂಜೆ ಪಡೆಯರು ನವವಿಧ ಅಲಂಕಾರೋಡು ಇರು ಮೆರೆಯರು ನವರಾತ್ರಿ ದಾನಿ ಬಗ ಬಗ ಪೂಜೆ ಪಡೆಯರು ನವವಿಧ ಅಲಂಕಾರೋಡು ಇರು ಮೆರೆಯರು ಭಕ್ತರೇ ಕಷ್ಟನು ಪೂರ ಮಾಜಾಯರು ಭಕ್ತರೇ ಕಷ್ಟನು ಪೂರ ಮಾಜಾಯರು ಜಗದಂಬೆಯೇ ಬ್ರಾಹ್ಮರಿ ಅಂಬೆಯೇ ಕರುಣೆ ತುಜಲೆ ಓ ಅಮ್ಮ ಕುಂಜೂರ್ದ ದುರ್ಗಾದೇವಿಯೇ
ಕರುಣೆ ತೋಜಲೆ ಓ ಅಮ್ಮ ಕುಂಜೋದ ದುರ್ಗಾ ದೇವಿಯೇ. ಮುಚ್ಚಿದ ಕ್ಷೇತ್ರದಲ್ಲಿ ಅಧಿಷ್ಠಾತ್ರಿಯಾದಂತಹ ಜಗದ್ಧಾತ್ರಿಯಾದಂತಹ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಹಾಗೆ ಆ ದಸರಾ ಪ್ರಯುಕ್ತವಾಗಿ ನವದುರ್ಗರ ಆ ಸನ್ನಿಧಾನದಲ್ಲೂ ಕೂಡ ಶಾರದಾ ಮಾತೆಯ ಸನ್ನಿಧಾನದಲ್ಲೂ ಕೂಡ ಮಾಡಿದಂತಹ ಅಷ್ಟಕರ ಮುಖಾಂತರವಾಗಿ ಆ ತಾಯಿಯ ಅರ್ಘ್ಯಪಾದ್ಯಾದ ಆಚರಣಾದಿಗಳನ್ನು ಕೊಟ್ಟು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮುತ್ತುಸ್ವಾಮಿ ದೀಕ್ಷಿತರು ಕಮಲದಂತಹ ಪಾದಗಳನ್ನು ಹೊಂದಿದ ದೇವಿ ವರಮಹಾಲಕ್ಷ್ಮಿ ಭಕ್ತರಿಗೆ ಬಯಸಿದ ವರವನ್ನು ನೀಡುತ್ತಾಳೆ, ನೊಂದವರನ್ನ ರಕ್ಷಿಸುತ್ತಾಳೆ ಎಂದು ಮಂಗಲಕರವಾದ ರಾಗ ಶ್ರೀರಾಗದಲ್ಲಿ ವರಮಹಾಲಕ್ಷ್ಮಿ ವ್ರತ